ವಾದ್ಯದವರು ನಮ್ಮ ಪುರುಷೋತ್ತಮ ಬಳಗದವರು ವಾದ್ಯಗೋಷ್ಠಿಯಲ್ಲಿ ಮಧ್ಯೆ ಜೋತುಪಡಿಸಿದ್ದಾರೆ. ಮೊದಲು ಇನ್ನೆರಡು ಮಾತುಗಳನ್ನು ಆಡ್ತಾ ಇದ್ದೀವಿ. ಅತಿಥಿಗಳು ನಮ್ಮ ಜೊತೆ ಸೇರಬೇಕು. ಗೋಪಾಲಕೃಷ್ಣ ತಂದೆಯವರೇ, ಆತ್ಮೀಯರೇ, ಸುಬ್ರಹ್ಮಣ್ಯದ ಮಠಾಧೀಶರಾದಂಥ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಒಂದು ಕನಸು. ಸುಮಾರು ಒಂದು 8 ವರ್ಷದ ಹಿಂದೆ ಈ ನಲ ಹೇಗಿತ್ತು ಅಂತ ಗೊತ್ತಿಲ್ಲ, ಒಂದು ದೈವ ಸನ್ನಿಧವಾದಂತಹ ಒಂದು ಕ್ಷೇತ್ರವಾಗಿ ಪರಮ ಪೂಜ್ಯ ಪೇಜಾವರ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹ ನಮಗೆ ನೆನಪಾಗ್ತದೆ. ಶ್ರೀಪಾದರು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಮಠಾಧೀಶರಾದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ಸ್ವಸ್ಥಾನವನ್ನು ಸಂಸ್ಥಾನವನ್ನು ಪ್ರಾರಂಭಿಸಬೇಕು ಅಂತ ಒಂದು ಮಾರ್ಗದರ್ಶನ ನೀಡಿ, ತದನಂತರ ಬೆಳೆದ ಬೇರೆ ಬೇರೆ ರೀತಿಯಲ್ಲಿ ಐತಿಹ್ಯ ಇರುವಂಥ ಪುರಾವೆ ಇಲ್ಲಿ ಈಗಾಗಲೇ ನಾವು ಕಾಣ್ತಾ ಇದ್ದೇವೆ. ಪರಿಸರದಲ್ಲಿ ಅನಂತನ ವೈಭವ ಇಲ್ಲಿ ಎಷ್ಟಿದೆ, ಹೇಗೆಲ್ಲ ನಡೀತಾ ಇದೆ ಅಂತೇಳಿ ಇಲ್ಲಿ ಹತ್ತಿರದವರು ಮತ್ತು ನಾವು ಬಂದವರು ಕಂಡವರು ನೋಡಿದ್ದೀವಿ. ಈಗ ಒಂದು ನವೀಕರಣ ಆಗಿ ಕಳೆದ 8 ತಿಂಗಳಿಂದ ಪೂರ್ಣ ಜವಾಬ್ದಾರಿಯಾಗಿ ನಮ್ಮ ವೇದಮೂರ್ತಿ ಗೋಪಾಲಕೃಷ್ಣ ತಂತ್ರಿವರವರು ಈಗ ಇದನ್ನು ಪ್ರಾರಂಭಿಸಿದ್ದಾರೆ. ಸ್ವಾಮೀಜಿಯವರು ಪೂರ್ಣ ಆಶೀರ್ವಾದ ನೀಡಿದ್ದಾರೆ, ತುಂಬ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ಸಮಾಜಕ್ಕೆ ಒಂದು ದೊಡ್ಡ ಕೇಂದ್ರ ಆಗಬೇಕು, ಸಾಮಾಜಿಕ ಕಳಕಳಿಯ ಧಾರ್ಮಿಕ ಶ್ರದ್ಧಾ ಬಿಂದುವಿನ ಪ್ರತಿ ಸೌಧ ಅತ್ಯಂತ ಶಕ್ತಿ ಸೌಧವಾಗಬೇಕೆಂಬ ಒಂದು ಮಹಾದಾಸ ತಿಳಿಸಿದಂಥ ಸ್ವಾಮೀಜಿಯವರು ಯಾವಾಗ ಇದರ ಬಗ್ಗೆ ತುಂಬ ಚಿಂತನೆ ಮಾಡ್ತಾರೆ. ನಮಗೆ ನಮ್ಮ ಪರ್ವದಲ್ಲಿ, ನಮ್ಮ ಸಂವತ್ಸರದಲ್ಲಿ ಮೊದಲ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ಬಂತು ಅಂದರೆ ಮತ್ತೆ ಸರಣಿ ಸಾಲಿನಲ್ಲಿ ಹಬ್ಬಗಳು ಬರ್ತವೆ. ಅಂತ ನಾಗರ ಪಂಚಮಿಯನ್ನು ಬಹಳ ಉನ್ನತ ರೀತಿಯಲ್ಲಿ ನೆರವೇರಿಸಿ ಬರುವಂಥ ಸೇವಾರ್ಥಿಗಳಿಗೆ, ದರ್ಶನಾರ್ಥಿಗಳಿಗೆ ಸುಖಮಯವಾದಂತಹ ನೆಮ್ಮದಿ ಸದಾ ಒದಗುವಂಥ ದೃಷ್ಟಿಯಿಂದ ಗೋಪಾಲಕೃಷ್ಣ ತಂದೆಯವರೇ ಇವತ್ತು ಮುಂಜಾನೆಯಿಂದಲೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾನೇನು ಹೊಗಳಬೇಕಾಗಿ ನಿಲ್ಲಿಸ್ತಾ ಇರೋದಲ್ಲ, ಆದರೆ ಅನಂತನ ಆ ವಿಶೇಷತೆಯನ್ನು ಜನರಿಗೆ ತಿಳಿಸುವ ಜವಾಬ್ದಾರಿ ನಾವು 100 ವರ್ಷಗಳ ಹಿಂದೆ ಇದ್ದಂಥ ನಾವು ಅಂದಿನವರು ಅಲ್ಲ, 100 ವರ್ಷದ ಮುಂದೆ ಇರುವಂಥ ಮುಂದಿನವರು ಅಲ್ಲ, ನಾವು ಹಿಂದಿನವರು. ಅಂದರೆ ನಿನ್ನೆ ಆದಂಥ ಅಥವಾ ಮೊದಲು ನಡೆದಂಥ ಹಿಂದಿನ ಘಟನೆಗಳನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವ ಜವಾಬ್ದಾರಿ. ಅದಕ್ಕೆ ನಮಗೆ ದೇವಾಲಯದಷ್ಟು ದೊಡ್ಡ ಆಸ್ತಿ ಮತ್ತೊಂದೇ. ಅದರಲ್ಲಿರುವಂಥ ಎಲ್ಲ ಹಬ್ಬವನ್ನು ಕೂಡ ನಾವು ಆಚರಿಸುವಾಗ ಎಲ್ಲರಿಗೂ ತಿಳಿಸುವಂಥ ಜವಾಬ್ದಾರಿ ಕೂಡ ನಮಗೆ ಇದೆ. ಗಂಗಾನದಿಯಲ್ಲಿ ಸ್ವಲ್ಪ ನೀರು ಪೋಷಣೆ ಮಾಡಿದರೆ ಪುಣ್ಯಪ್ರದವಾಗ್ತದೆ. ಆದರೆ ಗಂಗಾ ನದಿಯಲ್ಲಿ ಬದುಕಿ ಅಲ್ಲಿಯೇ ಹುಟ್ಟಿದಂಥ ಜಲಚರ ಪ್ರಾಣಿಗಳು ಪುಣ್ಯಪ್ರದವಾಗಿಲ್ಲ. ಎಲ್ಲರಿಗೂ ಆಶ್ಚರ್ಯ, ಸ್ವಲ್ಪ ಪ್ರೋಕ್ಷಣೆ ಮಾಡಿದರೆ ಪುಣ್ಯಪ್ರದ ಆಗ್ತದೆ ಅಂತ ಹೇಳುವಂಥ ಶಾಸ್ತ್ರ, ಅಲ್ಲಿಯೇ ಹುಟ್ಟಿ ದಿನಾಲು ಅದೇ ಆಹಾರವನ್ನು ಸ್ವೀಕಾರ ಮಾಡಿದ್ದು ಪುಣ್ಯಪ್ರದ ಆಗಿಲ್ಲ ಹೇಗೆ? ಆಗ ವಿದ್ವಾಂಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಯಾವುದೇ ಒಂದು ಪೂಜೆಯನ್ನಾಗಲಿ, ಯಾವುದೇ ಒಂದು ಕ್ಷೇತ್ರವನ್ನಾಗಲಿ ಸರಿಯಾಗಿ ಅರಿತು ದರ್ಶನ ಮಾಡಬೇಕು, ಸರಿಯಾಗಿ ತಿಳಿದು ಪೂಜೆ ಮಾಡಬೇಕು. ಅದಕ್ಕೆ ವೇದಮೂರ್ತಿಗಳು ಯಾವಾಗ ಫಲಶ್ರುತಿ ಹೇಳುವಾಗ ಹೇಳ್ತಾರೆ, ಇಂತಹ ಪೂಜೆಯ ಫಲ ಹೀಗೆ, ಆಗ ನಾವು ಪುಣ್ಯಪ್ರದವಾಗ್ತದೆ. ಹಾಗಾಗಿ ನಾವೆಲ್ಲ ಜಲಚರ ಪ್ರಾಣಿಗಳ ಹಾಗೆ ಪುಣ್ಯಪ್ರದವಾಗದೇ ಇರುವುದಕ್ಕಿಂತ ಒಂದು ಪುಣ್ಯಪ್ರದವಾದಂಥ ಕೆಲಸವನ್ನು ಮಾಡುವಾಗ ತಿಳಿದಿರಬೇಕು. ಅದಕ್ಕಾಗಿ ನಾಗರ ಪಂಚಮಿ ಎಂದು ಸಹೋದರನ ರಕ್ಷಣೆಗಾಗಿ ಮಾಡುವಂಥ ದೊಡ್ಡ ಪೂಜೆ ಅಂತ ನಮ್ಮ ಶಾಸ್ತ್ರ ವಿವರಿಸಿದೆ. ಆ ಸಂದರ್ಭದಲ್ಲಿ ಭಜನೆ, ಸಂಗೀತ, ಅರ್ಚನೆ, ಹಾಲಾಭಿಷೇಕ, ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕ ಇವುಗಳಿಗೆಲ್ಲ ತೃಪ್ತಿಯಾಗಬಹುದು. ಅವನ ನಾಡಿದ್ದು ಅಂತಹ ಒಂದು ಕ್ಷೇತ್ರದಲ್ಲಿ ಅನಂತನ ವೈಭವ, ನಾಗ ವೈಭವ ಇವೆಲ್ಲ ನೋಡಿದ್ದೇವೆ. ಇವತ್ತು ರಂಗಪೂಜೆ ತನಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಮುಂದಿನ ವರ್ಷ ದಿನಗಳಲ್ಲಿ ಕೂಡ ಇದರ ಹಬ್ಬದ ಹಲವಾರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ವಾದ್ಯದ ಪ್ರಿಯನಾದವನು ನಾಗಪ್ರಿಯ, ಇವತ್ತು ಅದಕ್ಕೆ ಪ್ರಸನ್ನತೆಯಾದಂತಹ ನಾಗನು ನಮಗೆಲ್ಲ ಸಂತಸನ್ನು ಕೊಡ್ತದೆ. ಅದಕ್ಕಾಗಿ ಆ ಗೋಷ್ಠಿ ಆಯಿತು. ಅದಕ್ಕಿಂತ ಮೊದಲೆಲ್ಲ ಬೇರೆ ಬೇರೆ ಸ್ತೋತ್ರಗಳ ಪಠಣಗಳಾಯಿತು. ಇನ್ನು ಮುಂದಕ್ಕೆ ರಂಗಪೂಜೆ, ನಿಮಗೆಲ್ಲ ಗೊತ್ತಿದೆ, ಅಡಿಗರು ಅಂತ ಅದನ್ನು ಹೇಳ್ತಾರೆ, ಒಂದು ರಂಗಪೂಜೆ ವೀಕ್ಷಣೆ ಮಾಡಿದ್ರೆ 1 ವರ್ಷ ನಾವು ಮಾಡಿದ ಪಾಪಗಳನ್ನೆಲ್ಲ ನಿವಾರಣೆ ಮಾಡುವ ಶಕ್ತಿ ಅದಕ್ಕೆ ಬಲವಂತ ಇದೆ ಅಂತ. ಅಂತಹ ಪ್ರಬಲವಾದಂಥ ಪೂಜೆ, ಅಂತಹ ಪೂಜೆಗಳ ಮಧ್ಯೆ, ದೀಪದ ಮಧ್ಯೆ ನಾಗನ ನೋಡುವಂತಹ ಭಾಗ್ಯ ಇವತ್ತು ಒದಗಿಸಿದ್ದಾರೆ.
ಮತ್ತು ಸೇವೆಯನ್ನು ಕೂಡ ಕೊಡಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಅದು ಒಂದು ಒಳ್ಳೆಯ ಕೆಲಸ. ಅಂತಹ ಕಾರ್ಯಗಳನ್ನು ನೋಡ್ತಾ ಇದ್ದೀರಿ. ಇವತ್ತು ಆಗಮಿಸಿದಂಥ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ಬಯಸ್ತಾ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ತಂತ್ರಿಗಳು ಮಾಡಿಕೊಡಬೇಕು. ಆನಂತರ ಜ್ಯೋತಿ ಬೆಳಗಿಸಿದ ನಂತರ ನಮ್ಮ ಅತಿಥಿಗಳನ್ನು ಗೌರವಿಸುವ ಪ್ರಸಾದ ನೀಡುವ ಕಾರ್ಯಕ್ರಮವನ್ನು ನೆರವೇರಿಸಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಾವು ಸಹಕರಿಸಬೇಕು. ಇವತ್ತು ಕ್ಷೇತ್ರ ಬೆಳಗುವುದು ಪರವೂರಿನಿಂದಲ್ಲ, ಕ್ಷೇತ್ರ ಉನ್ನತವಾದಂಥ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುವುದು ಸ್ಥಳೀಯರಿಗೆ. ಅದಕ್ಕಾಗಿ ಅವರು ಮಾಗಣೆ ಗ್ರಾಮ ಹಾಗೆಲ್ಲ ಮಾಡಿದ್ದಾರೆ. ಇವತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿ ತೃಪ್ತರಾಗುವಂಥವರು ಇಲ್ಲಿ ಪೂಜೆ ಮಾಡಿದರೆ ತೃಪ್ತರಾಗ್ತಾರೆ. ಅವರದೇ ಪೂರ್ಣ ಪ್ರಮಾಣದ ಒಂದು ಕ್ಷೇತ್ರ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಸಕಲ ಕಾರ್ಯಗಳಿಗೂ ಕೂಡ ಸ್ಥಳೀಯರ ಹಲವಾರು ಜನ ಸೇರುವುದರೊಂದಿಗೆ ಪರವೂರಿಂದ ಬಂದವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಕ್ಷೇತ್ರದ ಶಾಂತಿಧಾಮವು ಅತ್ಯಂತ ಬಲಿಷ್ಠವಾಗಿ ಬೆಳೆಯಲಿ ಅಂತ ಆಶಿಸ್ತಾ ನಮ್ಮ ಹಿರಿಯರಾದಂಥ ಮತ್ತೆಲ್ಲರಿಗೂ ಒಂದು ಪ್ರಿಯರಾಗಿರುವಂಥ ಗೋಪಾಲಕೃಷ್ಣ ತಂತ್ರಗಳನ್ನು ಬೇರೆ ಬೇರೆ ಕಡೆ ಭಕ್ತಿ ಸೌಲಭ್ಯಗಳನ್ನು ಒಳ್ಳೆಯ ಉನ್ನತ ರೀತಿಯಲ್ಲಿ ನೆರವೇರಿಸಿದ್ದಾರೆ. ಅನುಭವ ಇದೆ, ಚೆನ್ನಾಗಿ ಉತ್ಸಾಹ ಇದೆ, ಅದಕ್ಕಿಂತಲೂ ಮೇಲಾಗಿ ಸಹನೆ ಇದೆ. ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ದರ್ಶನಾರ್ಥಿಗಳನ್ನು ಸೇವಾರ್ಥಿಗಳನ್ನು ಸ್ವಾಗತಿಸುವಂಥ ಮನೋಭೂಮಿಕೆ ಅವರಿಗೆ ಇನ್ನಷ್ಟು ಉಜ್ವಲವಾದ ಶಕ್ತಿ ಸಿಗಲಿ, ಆ ಉನ್ನತವಾದ ಸೇವೆಯಿಂದ ಕಾರ್ಯ ಮುಂದುವರಿಯಲಿ ಅಂತ ಆಶಿಸ್ತಾ ಅನಂತನ ಸನ್ನಿಧಾನದಲ್ಲಿ ಈ ಪಂಚಜ್ಯೋತಿ ಬೆಳಗಿಸುವಲ್ಲಿ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ. ಗುರುಭ್ಯೋ ನಮಃ. ಹರಿ ಓಂ.
ಓಂ ಸ್ವಚ್ಛ ಮತ್ತು ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ದಿವಸ ಕ್ಷೇತ್ರಕ್ಕೆ ಬಂದು ಭಾಗವಹಿಸ್ತೇನೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೋಟೆಲ್ ಬೃಂದಾವನ ಮಾಲಕರವರು ಅವರ ಸೇವಾಕ್ತಿಯ ಪ್ರಸಾದವನ್ನು ನಾವೆಲ್ಲ ಈಗ ಸ್ವೀಕಾರ ಮಾಡ್ತಾ ಇದ್ದೀವಿ. ಸುಗುಣೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಮತ್ತೆ ಸೇರಿದ್ದಾರೆ. ಸದಾಶಿವ ಉಳ್ಳಾದ್ರು ಕೂಡ ನಮ್ಮ ಜೊತೆ ಮತ್ತೆ ಸೇರಿದ್ದಾರೆ. ಪ್ರವೀಣ್ ಚಂದ್ರ ಕಾರ್ಪೊರೇಟರ್ ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಶ್ರೀಧರ್ ರಾಮದಾಸ್ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಕ್ಕೂರು ಇವರು ತುಂಬಾ ಕೆಲಸ ಕಾರ್ಯಗಳನ್ನು ಕೂಡ ನಮಗೆ ಸಹಕಾರ ನೀಡ್ತಾ ಬಂದು ಮಾಡ್ತಾ ಇದ್ರು. ಪ್ರವೀಣ್ ಕುತ್ತಾರ್ ಅವರು ಬಂದ ವಿಶ್ವ ಹಿಂದೂ ಪರಿಷತ್ನ ಪ್ರವೀಣ್ ಕುತ್ತಾರ್ ಅವರಿಗೆ ಶಾಲೋದಿಸಿ ಗೌರವಿಸುವ ಮೂಲಕ ಪ್ರಸಾದ ನೀಡಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ತಂದೆಯವರು ಅನುಗ್ರಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತು ಇಂತಹ ತುಂಬ ಜವಾಬ್ದಾರಿಯ ಕೆಲಸವನ್ನು ಮಾಡುವುದರಲ್ಲಿ ಪ್ರವೀಣ್ ಕುತ್ತಾರ್ ಕೂಡ ಮೊದಲಿಗಾಗಿದ್ದಾರೆ. ನೀವೆಲ್ಲ ನೋಡಿದ್ದೀವಿ, ನಡೆ ಒಂದು ಕಡೆಯಿಂದ ಒಂದು ಕಡೆಗೆ ಭಕ್ತಿಯ ನಡೆಯನ್ನು ಮಾಡುವಂಥ ಕಾರ್ಯದಲ್ಲಿ ಪ್ರವೀಣ್ ಕುತ್ತಾರ್ ಒಬ್ಬ ಸುಧಾರಕರ ಆ ಕೆಲಸವನ್ನು ಮಾಡುವುದರಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಕೋರುತ್ತಾ ರಕ್ಷಿತಾ ಭಟ್ ಅವರು ನಮ್ಮ ನೃತ್ಯ ನಿರ್ದೇಶಕಿಯವರು ಸೇರಲಿಕ್ಕಿದ್ದಾರೆ. ನಾಗೇಶ್ ಕೊಡೇಕರ್ ಭಜನೆ ಬಗ್ಗೆ ತುಂಬ ಕೆಲಸ ಕಾರ್ಯಗಳನ್ನು ಮಾಡುವರು. ಭಜನಾ ಶಿಬಿರಗಳನ್ನು ಮಾಡುವುದು, ಭಜನಾ ಸಂಘಟನೆಯನ್ನು ಮಾಡುವುದು, ಮಕ್ಕಳಿಗೆ ಭಜನೆ ಜೋಡಿಸುವುದು, ಇಂತಹ ಭಜನೆಯ ಕಾರ್ಯದಲ್ಲಿ ಇನ್ನಷ್ಟು ಶಕ್ತಿ ಅವರಿಗೆ ಸದಾ ಸಿಗಲಿ ಅಂತ ಆಶಿಸ್ತಾ ಶುಭ ಹಾರೈಸ್ತಾ ಇದ್ದೇವೆ. ಶ್ರೀಯುತ ಅನಂತ ಕೃಷ್ಣಯ್ಯರು ಅಧ್ಯಕ್ಷರು ಶಿವಳ್ಳಿ ಸ್ಪಂದನ ನಿನ್ನೆ ಇಲ್ಲಿ ಇದರ ಅಲಂಕಾರದ ಬಗ್ಗೆ ತುಂಬ ಜವಾಬ್ದಾರಿ ವಹಿಸಿದ್ದಾರೆ. ಅದರ ಬಗ್ಗೆ ವರದಿ ಬಂದಿದ್ದು ಒಳ್ಳೆಯ ಕೆಲಸ. ಯಾವಾಗಲೂ ಉತ್ತಮರಾದ ಒಟ್ಟಿಗೆ ಇರಬೇಕಾಗುತ್ತೆ, ಸತ್ಸಂಗಿಗಳಾಗಿರಬೇಕು. ಶಿವಳ್ಳಿ ಸ್ಪಂದನ ಹಿಂದೆ ಕೆಲಸಗಳನ್ನು ಮಾಡಿದೆ, ಇನ್ನು ಮುಂದಕ್ಕೂ ಜವಾಬ್ದಾರಿಯಾದಂಥ ಕೆಲಸವನ್ನು ಮಾಡಬೇಕು ಅಂತ ಶುಭ ಹಾರೈಸ್ತಾ ಸತ್ಯಪ್ರಸಾದ್ ಶೆಟ್ಟಿ ಅವರು ಬಂದು ಸೇರಿದ್ದೇನೆ ಅಂತ ಹೇಳಿದ್ದಾರೆ. ಬರ್ತಾ ಇದ್ದಾರೆ ಸೂಚನೆ ಕೊಟ್ಟರು. ಜಗನ್ನಾಥ್ ಚೌಟ್ರು ನಾವು ಜಗನ್ನಾಥ್ ಚೌಟ್ರು ಅಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತುಂಬ ಕೆಲಸ ಕಾರ್ಯಗಳೊಟ್ಟಿಗೆ ತುಂಬ ಮಾಡಿದವರು. ಮತ್ತು ಈಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಕರ್ನಾಟಕ ಕೇಂದ್ರ ಸರ್ಕಾರ. ಪರಿಸರದ ನಮ್ಮ ಧಾರ್ಮಿಕ ಪರಿಷತ್ ಅಂದರೆ ದೇವಾಲಯಗಳಿಗೆ ಬೇಕಾದ ಸವಲತ್ತನ್ನು ಸದಾ ಒದಗಿಸುವಂಥ ಒಂದು ಸಂಸ್ಥೆ. ಅಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಮುಖ್ಯಸ್ಥರಾಗಿ ತುಂಬ ಕೆಲಸ ಮಾಡ್ತಾರೆ. ಜಗನ್ನಾಥ್ ಚೌಟ್ರಿಗೆ ಇನ್ನಷ್ಟು ಒಂದು ಶಕ್ತಿ ಒಳ್ಳಾಡ್ತಿವರು ಮತ್ತು ತುಂಬ ದೇವ ಕಾರ್ಯಗಳಲ್ಲಿ ಜೊತೆಯಾಗಿ ಸ್ಪಂದಿಸುವಂಥ ಮನೋಭೂಮಿಕೆ ಬೆಳೆಸಿಕೊಂಡಿದ್ದಾರೆ. ಅವರು ಕೂಡ ವಿಶೇಷವಾದ ಅನುಗ್ರಹವನ್ನು ತಂತ್ರಗಳು ನೀಡಬೇಕು ಅಂತ ವಿನಂತಿಸ್ತಾ ಶಾಲು ಮತ್ತು ಪ್ರಸಾದವನ್ನು ಗೌರವಿಸಬೇಕಾಗಿ ಬಯಸ್ತಾರೆ. ಸೂರಜ್ ಪೂಜ್ಯ ಕೊತ್ತೋಳಿ ಬರ್ತಾರೆ. ಮನೆಯವರು ಇದ್ದಾರೆ ಪ್ರಸಾದ. ದಯಾನಂದ ಕಾರ್ಯನಿರ್ವಾಹಕ ಮೆಸ್ಕಾಂ ಅವರು ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ರಾಮ್ ಪ್ರಸಾದ್ ಎಕ್ಕೂರ್ ಅವರು ಕೂಡ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅವರು ಇದ್ದಾರೆ. ಈಗಾಗಲೇ ಆರಂಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಕೂಡ ನೀವು ಅಭಿನಂದನೆ ನೀಡ್ತಾ ಇದ್ದೇವೆ. ವಿದ್ಯಾಲಕ್ಷ್ಮಿ ಹೊಸಕುರಳ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇವೆ. ಧಾರ್ಮಿಕ ವಿಚಾರಗಳ ಸತ್ಸಂಗಗಳನ್ನು ಸದಾ ಬಿತ್ತರಿಸುವಂಥ ಒಂದು ಸಂಸ್ಥೆ. ಜೊತೆಗೆ ಒಳ್ಳೆಯ ವಾಕ್ಯಗಳಿದ್ದು ಕಾರ್ಯಕ್ರಮಗಳ ಸಂಘಟನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಶುಭೋದಯವನ್ನು ಕೋರುತ್ತಾ ಇನ್ನಷ್ಟು ಕೆಲಸ ಕಾರ್ಯ ಮಾಡುವ ಶಕ್ತಿ ಹೊರಗಲಿ ಅಂತ ಆಶಿಸ್ತಾ ಇದ್ದೇವೆ. ಸತ್ಯಪ್ರಸಾದ್ ಶೆಟ್ಟಿ ಅವರು ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು ನಿಲ್ಲಿಸ್ತಾ ಇದ್ದೇವೆ. ಸಂಘ ಜಪ್ಪಿನ ಮಗಳು ಕಾರ್ಯಕ್ರಮಗಳಲ್ಲಿ ಮಾಡುವುದರಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರುವಂತಹ ಅವರಿಗೆ ಶುಭವನ್ನು ಕೋರುತ್ತಾ ಈ ವೇದಿಕೆಯನ್ನು ಗೌರವಿಸಬೇಕು ನಿರ್ಮಿಸ್ತಾ ಇದ್ದೇವೆ. ಮುಂದಕ್ಕೆ ರಂಗಪೂಜಾ ಸೇವಾರ್ಥಿಗಳು ಒಬ್ಬನ ಸೇವೆ ಎಲ್ಲರಿಗೂ ಆಗಬೇಕಂತೆ ಆ ಒಂದು ವ್ಯವಸ್ಥೆಗೆ ನಮ್ಮ ಜೊತೆ ಕೈ ಜೋಡಿಸಿದಾಗ ಕೂಡ ಸೇವಾರ್ಥಿಯನ್ನು ಪ್ರಸಾದ ಹೇಳಿ ಗೌರವಿಸಬೇಕು ಎಂದು ನಿರ್ಮಿಸ್ತಾ ಇದ್ದೇವೆ. ತುಂಬಾ ಜನ ಸಹಕಾರ ನೀಡಿದ ಕಾರಣವೇ ಇಂಥ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ನೆರವೇರಿಸಲು ಸಾಧ್ಯವಾಗ್ತದೆ. ಶಿವಳ್ಳಿ ಸ್ಪಂದನೆ ವಲಯದ ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸದಾಶಿವನಗರ ಬಡಾವಣೆಯ ಸೇವಾರ್ಥಿಗಳು, ದರ್ಶನಾರ್ಥಿಗಳು, ಇಲ್ಲಿ ಭಕ್ತ ವೃಂದದವರು, ಪರಿಸರದ ಭಜಕ ವೃಂದದವರೆಲ್ಲರೂ ಕೂಡ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಅಡುಗೆ ವಿಚಾರದಲ್ಲಿ ವಿಜಯ ಮತ್ತು ಬಳಗ ಇಲ್ಲಿ ತುಂಬ ಸಹಕಾರ ನೀಡಿದ್ದಾರೆ. ಬಗೆ ಬಗೆಯ ಪಾಕಗಳಲ್ಲಿ ನಮಗೆ ರುಚಿಯಾಗಿ ನೀಡುತ್ತಾ ಬಂದಿದ್ದಾರೆ. ಧಾರ್ಮಿಕ ವಿಷಯದಲ್ಲಿ ಕದ್ರಿ ಗಿರೀಶ್ ಅಡಿಗ ಮತ್ತು ಅವರ ಸಹೋದರ ಬೆಳಿಗ್ಗೆ ಸಂಚಾರದಿಂದ ಮತ್ತು ಮುಂದೆ ಕೂಡ ಇಲ್ಲೆಲ್ಲ ಆಗುವ ಕಾರ್ಯಕ್ರಮಗಳಿವೆ. ಗಿರೀಶ್ ಅಡಿಗ ಅವರ ಸಹೋದರ ಪ್ರಭಾಕರ್ ಅಡಿಗರ ಪುಸ್ತಕವೇ ಬಿಡುಗಡೆಯಲ್ಲಿ ಆದದ್ದು. ಗಿರೀಶ್ ಅಡಿಗರಿಗೆ ಗೌರವ ನೀಡಿದೆ. ವಾದ್ಯಗೋಷ್ಠಿಯಲ್ಲಿ ಕದ್ರಿ ಪುರುಷೋತ್ತಮ ಬಳಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೆರಳಿ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಈ ಕಾರ್ಯದಲ್ಲಿ ಧನ್ಯವಾದವನ್ನು ನೀಡ್ತಾ ಇದ್ದೀವಿ, ಅಭಿನಂದಿಸ್ತಾ ಇದ್ದೀವಿ. ಪುರುಷೋತ್ತಮ ಪುರುಷೋತ್ತಮರು ತುಂಬ ಕ್ಷೇತ್ರಗಳು, ಎಲ್ಲ ಕ್ಷೇತ್ರದಲ್ಲಿ ಅವರಾಗುವ ಒಂದು ಸೇವಾರ್ಥಿಯಾಗಿ ಮತ್ತು ಒಂದು ಸಾಂಪ್ರದಾಯಿಕವಾಗಿ ಪರಂಪರೆಯನ್ನು ಉಳಿಸುವುದರಲ್ಲಿ ಬಹಳ ಚೆನ್ನಾಗಿ ನಿಲ್ಲಿಸ್ತಾರೆ. ಕುಂಭವಾದಕ ಕಹಳೆ ಅದರಲ್ಲಿ ಕಷ್ಟಕರವಾದಂಥ ಒಂದು ವ್ಯವಸ್ಥೆ. ಕೊಂಬು ಕೆಳಗಿಟ್ಟಾಗ ನಾವು ಪ್ರಯತ್ನ ಮಾಡಿದ್ರೆ ನಮ್ಮಿಂದ ಆಗಿಲ್ಲ. ಯೋಗ ಶಿಕ್ಷಣ ಬಳಗದವರಿಗೆ ಕೂಡ ನಮ್ಮ ವಂದನೆ ಸಲ್ಲಿಸ್ತೇವೆ. ವಿಶಾಲಾಕ್ಷಿ ನಾಯಕ್ ಅವರ ಆ ಬಳಗ ಈ ವೇದಿಕೆ ತುಂಬಾ ಕೆಲಸವನ್ನು ಮಾಡಲು ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಸೂರಜ್ ಪೂಂಜಾ ಮತ್ತು ಬಳಗ ಅವರು ಕೂಡ ನಮಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಮಹಿಳಾ ಮಂಡಳಿಯ ವಿಶಾಲಾಕ್ಷಿ ಅವರು ಎಲ್ಲ ಕಡೆಯಲ್ಲಿ ಆವಾಗಲೂ ಕೂಡ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸಹಕಾರದಲ್ಲಿ ಮಾತೃ ಮಂಡಳಿ ಒಳ್ಳೆ ಮಾರ್ಗದರ್ಶನ ಅವರಿಗೂ ಬಲಿಷ್ಠವಾದಂಥ ಶಕ್ತಿ ಸಿಗಲಿ ಎಂಬ ಒಂದು ಆಶಯದೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಸರ್ವಶಕ್ತಿ ಭಜನಾ ತಂಡ ಪಡೆಯುವ ಅಳತೆ ಕೊಡೆ ಹೊಲೆಕಾಣಿಕೆ ನೀಡಿದ ಭಕ್ತರ ಬಳಗ ನಮ್ಮ ಜೊತೆ ತುಂಬಾ ಜನ ಸಹಕಾರ ನೀಡಿದ್ದಾರೆ. ಅವರೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾತಿಗೆ ಹೆಚ್ಚು ಅವಕಾಶ ಕೊಟ್ಟಿಲ್ಲ. ಭಜನೆ ಮತ್ತು ವಾದ್ಯ ಮತ್ತು ಸ್ತೋತ್ರ ಪಠಣ ಇದಕ್ಕೆ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ಈ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ಈಗಾಗಲೇ ಒಂದು 2-3 ಯೋಜನೆಯನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಷಷ್ಠಿಯನ್ನು ಬಹಳ ಚೆನ್ನಾಗಿ ಮಾಡಬೇಕು ಅಂತ, ಪ್ರತಿಷ್ಠಾಪನೆ ದಿನಾಚರಣೆಯನ್ನು ಕೂಡ ಬಹಳ ಚೆನ್ನಾಗಿ ನೆರವೇರಿಸಬೇಕು. ಇದಕ್ಕಾಗಿ ನಮ್ಮೆಲ್ಲ ಸಮಿತಿಯ ವೃಂದದವರೆಲ್ಲ ಸಹಕಾರ ನೀಡಬೇಕು ಅಂತ ವಿಶೇಷವಾಗಿ ವಿನಂತಿಸ್ತಾ ಈ ಕಾರ್ಯಕ್ರಮದಲ್ಲಿ ರಂಗಪುರಿ ಶಿವಳ್ಳಿ ಸ್ಪಂದನದವರು ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಾರೆ. ನಂತರ ಭಜನೆ ಕಾರ್ಯಕ್ರಮ ನೆರವೇರುತ್ತದೆ. ರಂಗಪೂಜೆ ಆಗ್ತದೆ. ಪ್ರಸಾದ ವಿತರಣೆ ನಮ್ಮ ಸಂಸ್ಥೆ ವತಿಯಿಂದ ಸುಗುಣ ಶಶಿಧರ್ ಶೆಟ್ಟಿ ಮತ್ತು ಮನೆಯವರು ಶ್ರೀರಂಗ ಪೂಜೆಯ ಪ್ರಧಾನ ಸೇವೆಯನ್ನು ಕೂಡ ನೀಡಿದ್ದಾರೆ. ಅದನ್ನೆಲ್ಲ ಸ್ವೀಕಾರ ಮಾಡಿಕೊಳ್ಬೇಕು ಎಂದು ವಿನಂತಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲದಕ್ಕೂ ಕೂಡ ಬೆನ್ನೆಲುವಾಗಿ ಗೋಪಾಲಕೃಷ್ಣ ತಂದೆಯವರು ಅವರಿಗಾಗಿ ಮಾಡ್ತಾ ಇಲ್ಲ, ಊರಿಗಾಗಿ, ಜನರಿಗಾಗಿ, ಲೋಕಕ್ಕಾಗಿ, ವಿಶ್ವಶಾಂತಿಗಾಗಿ ಈ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಬೇರೆ ಬೇರೆ ಸೌಕರ್ಯಗಳನ್ನು ಇವತ್ತು ಬಂದಾಗ ಆಸನಗಳನ್ನು ತುಂಬಿಸಿದ್ದಾರೆ, ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ ಮತ್ತು ಸ್ವಾಮೀಜಿಯವರನ್ನ ಕೇಳಿಕೊಂಡು ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಅದಕ್ಕಿಂತಲೂ ಮೇಲಾಗಿ ಬೆಳಿಗ್ಗೆ ಸಾಕಿ ಲಭ್ಯವಾಗಿದ್ದಾರೆ. ಅಲ್ಲಿ ನಮ್ಮ ಕಷ್ಟಕಾರ್ಪಣ್ಯಗಳ ವ್ಯವಸ್ಥೆಗೆ ಜೊತೆಯಾಗಿರುವಂಥ ಅವರಿಗೂ ಕೂಡ ವಿಶೇಷವಾದಂಥ ಅನಂತರ ಶಕ್ತಿ ಒದಗಲಿ ಮತ್ತು ಈ ಕ್ಷೇತ್ರ ಇನ್ನಷ್ಟು ಬೆಳೆದಂತಾಗಲಿ. ಎಲ್ಲರೂ ಹಾಗಾಗಿ ಸೇರಿಕೊಂಡು ಸುಖ ಶಾಂತಿ
चनन्दकी श्रीमन्नारायणो विष्णु वासुदेवो विरक्षको वनमाले शान्ति शक्ति चक्री चनन्दकी श्रीमन्नारायणो विष्णु वासुदेवो विरक्षको नमः श्रीराम रामे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने राम नाम वरानने
Yeah.
समस्त लोक के दानी कृष्णा समस्त लोक के दानी कृष्णा विचारिसलु मतिहीन महामहिम कैवल्य पतिनी कृष्णा श्रीनिवास रक्षिसो ನಮ್ಮ ನರವರತ ರಕ್ಷಿಸೋ
ಪರಲೋಕದ ಸಂಪದಗಳ
प्रातर्भगं भूषणं ब्रह्माणस्पतिं प्रातः सोमामतरुद्रं होवेम प्रातर्जितं भगामग्रं होवेम वयं पुत्रमदितेर्यो विधर्ता आद्गश्चिद्यं मन्यामानश्चरश्चिद्गाजा आतिथ्यं भगं भक्षेत्याः भगप्रणे सर्वगसत्याराधो भगेमां यमुदा वाददन्नः संसृष्टं धने गुरुब्रह्मा गुरुर्विष्णु गुरुर्देवो महेश्वर गुरुसाक्षात् परब्रह्म तस्मै श्री गुरवे नमः गुरुभ्यो नमः प्रार्थनां समर्पयामि वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा महागणपतये नमः प्रार्थनां समर्पयामि ध्यायेन्द्रसं अमरुणोत्तरविघ्नेकं जानप्रसक्तकलितममताप्राप्यां चक्रं धरं जगदं प्रियात्मेकं दिग्मांशकोट्यजगतेन समग्रशक्तिं सपरिवारसहित लक्ष्मी नरसिंहस्वामिने नमः प्रार्थनां समर्पयामि द्वारस्यादिध्वजान्तं विरचितपदके शुभ्रवस्त्रे सुपात्रे शुद्धान्नं पूगपुष्पं गुडकृतकदली नालिकेराज्यखण्डैः ताम्बूलैः पूगखण्डैः त्रिप्रतारप्रदीपैः कुर्वन् श्रीरङ्गपूजां विधिवरदभितां सर्वसिद्धिं लभेतां सपरिवारसहित सुब्रह्मण्यस्वामिने नमः प्रार्थनां समर्पयामि ಸ್ವಾಮಿ ದೇವರ ಈ ಪ್ರಕಾರವಾದ ಸಪರಿವಾರ ಸಹಿತವಾಗಿ ನನ್ನ ಚಿತ್ತನ ಸುಬ್ರಹ್ಮಣ್ಯ ಸ್ವಾಮಿನ ಸಂಕರ್ಷಣ ರೂಪೆ ಪರಮಾತ್ಮ ದೇವರನ್ನ ಇನಿತ ದಿನತಾನಿ ಬಿಂಬೋಪಾದಿಡ್ ರಂಗಪೂಜೆ ಅಂಚೆನೆ ಮಹಾಪೂಜ ಸೇವೆರ್ದಾವರ ಆ ಸ್ವಾಮಿನ ನಮ ಆರಾಧನೆ ಮಲ್ತಿಲ ಕಾಣ್ ಪೂಜಾಂತ್ಯೇಪಿ ಸರ್ವೇಪಿ ದೇವಾ ಪ್ರಸನ್ನ ಕಾಲ ಅಂದ್ ಪೂಜಾಂತ್ಯ ಕಾಲ ದಾದೊಂಡ ಅವು ಪೂರ ದೇವರನ್ನ ಪ್ರಸನ್ನ ಕಾಲಗೆ ಅಂಚಿತ್ತಿ ಕಾಲಡ್ ಯಾವ ರೀತಿಯ ನಮ್ಮ ದೇವರನ್ನು ಆರಾಧನೆ ಮಲ್ತದ ಆ ಪೂಜೆದ ಪೊರ್ಲನು ತೂಪನ ಆ ರೀತಿದ ಫಲನಿ ಅಂಕಲ್ನ ಜೀವನದ ಅನುಭವ ದೇವರ ಅನುಗ್ರಹ ಮಲ್ತು ಕೊಡ್ತೇರ್ಗೆ ಅವನಗ ವಿಶೇಷವಾದ ರಂಗ ಪೂಜಾನ್ ದ್ವಾರಸ್ಯಾದಿ ಧ್ವಜಾಂತಂ ಪನ್ನಗ ದ್ವಾರರ್ಧ ಪತ್ತದ ಧ್ವಜ ಮುಟ ಅಗೆಲನು ಬಾರ್ದು ಅಂಚನೆ ಆ ರಡ್ಡ ಮೈಟ್ ದೀಪನು ಬತ್ತಾದ ಆ ದೀಪದ ನಡುಟು ದೇವರನ್ನು ನಮ್ಮ ಪೂಜೆ ಮಲ್ತದ ಆ ದೇವರನ್ನ ಪೂಜೆದ ಪೊರ್ಲನು ತೂಯಾನ್ ದಾಂಡ ವಿಧಿವರಭಿಮತಾಂ ಸರ್ವಸಿದ್ಧಿಂ ಲಭೇತಾಂ ವಿಧಿ ಪ್ರಕಾರವಾದ ನಮ್ಮ ಆ ಭಗವಂತನ ಆರಾಧನೆ ಮಲ್ತದಂದಾಂಡ ಸರ್ವಸಿದ್ಧಿಂ ಲಭೇತಾಂ ನಮ್ಮ ಇಷ್ಟಾರ್ಥಂಗಳು ದಾದೊಂಡ ಅವೇನ್ ಪೂರ ಕೈಗೂಡಾದ ಕೊಡ್ಪೇರ್ಗೆ ಅವನಗ ವಿಶೇಷವಾದ ರಂಗ ಪನ್ನಗ ಪೊರ್ಲುದ ಪೂಜೆ ಅಂದರ್ಥ ಅವನಗ ಇನಿತ ದಿನತಾನಿ ಯಜಮಾನ ವರ್ಗರ್ದಾವರ ನಾಗರ ವಂಚಮಿದ ಪರ್ವಕಾಲದ ಸುಬ್ರಹ್ಮಣ್ಯ ದೇವರಿಗೆ ಕೊರ್ನಂಚಿತ್ತನ ರಂಗ ಪೂಜೆ ಸೇವೆನು ಆ ಸುಬ್ರಹ್ಮಣ್ಯ ಸ್ವಾಮಿ ಸಂತೇಸರ ಸ್ವೀಕಾರ ಮಲ್ತೊಂದು ಯಾವ ಪ್ರಕಾರವಾದ ನಮ್ಮ ಆಯನ ಆರಾಧನೆ ಮಲ್ತದನ ಆ ರೀತಿಯ ಶಾಸ್ತ್ರೋಕ್ತ ಫಲನು ಯಜಮಾನ ವರ್ಗದ ಸಹ ಕುಟುಂಬಕ್ಕೆ ದೇವರ ಅನುಗ್ರಹ ಮಲ್ತು ಕೊರಡು ಈ ನಡೆಟ್ಟುಂಟುದು ಏರು ಪೂರ ದೇಹಿಯಿಂದ ಪ್ರಾರ್ಥನೆ ಮಲ್ತೊಂದ್ಮೇರ ಅಗಲ ಇಷ್ಟಾರ್ಥನ್ ಪೂರ ಕೈಗೂಡಾದು ಕೊಡ್ದು ನಲ್ಲಾತ ವಿಜೃಂಭಣಿಟ್ಟು ನಮ್ಮ ಆ ಸ್ವಾಮಿನ ಸೇವೆ ಪೂಜೆ ಪುನಸ್ಕಾರ ಮಲ್ಪಿನ ಚಿತ್ತನ ಯೋಗವಾಗ್ಯನ ದೇವರ ಎಂಟ್ರಾಗ ಅನುಗ್ರಹ ಮಲ್ತು ಕೊಡ್ದು ಇನಿತ ದಿನ ತಾನು ರಂಗ ಪೂಜೆನ ಮಲ್ತು ನಿರ್ಧಾಮರ ಊರುಗಾವಡು ಜನಪದ ಸ್ಥಾನಗಾವಡು ಬರ್ಪಿನಂಚಿತ್ತಿನ ಸಮಸ್ತ ದುರಿತ ಕಷ್ಟೊಂಕ್ಲೇನು ಪೂರ ಆ ಸುಬ್ರಹ್ಮಣ್ಯ ದೇವರು ನಾಗದೇವರು ಪರಿಹಾರ ಮಲ್ತು ದೇರ್ಗ್ಯ ಊರಿಗೆ ಎಡ್ಡೆ ಅನುಗ್ರಹ ಮಲ್ತು ದೇರ್ಗ್ಯ ಪಂಪಿನಂಚಿತ್ತಿನ ಸತ್ಕೀರ್ತಿದ ಬಾತೆರನ್ನು ಆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಮಲ್ತು ಕೊಡ್ದು ಯಜಮಾನ ವರ್ಗದ ಇಷ್ಟಾರ್ಥಂಕುಳುದಾದೊಂಡ ಅವೆನ್ ಪೂರ ಆ ಸ್ವಾಮಿ ಶೀಘ್ರಾತಿ ಶೀಘ್ರ ಈಡೇರಿಸಾದು ಕೊಡ್ದು ಮಾತರೆಗ್ಲ ಸನ್ಮಂಗಲನ ಅನುಗ್ರಹ ಮಲ್ಕೊಡು ಬಂದು ರಂಗ ಪೂಜೆದ ಪರ್ವಕಾಲದ ದೇವರನ್ನ ನಡೆಟ್ಟುಂಟು ಭಕ್ತಿನ ಮಲ್ಪಿನಂಚಿದ ಪ್ರಾರ್ಥನೆ ಗೋವಿಂದ ಗೋವಿಂದ.
ಪಂಚಾಮೃತ ಆಚರಿತ ಪಂಚಾಮೃತ ಅಭಿಷೇಕ ಲಿಂಗಮಧ್ಯೇಶಾಂ ಶಕ್ತಿ ಪ್ರಸನ್ನ ಪೂಜಾ ಯಥಾಶಕ್ತಿ ಬ್ರಾಹ್ಮಣ ಸುವಾಸಿನಿ ಆರಾಧನಾ ಪೂರ್ವಕ ಋಷಿಕಾಲೇ ರಂಗಪೂಜಾ ಸಹಿತ ಯಥಾಶಕ್ತಿ ಪ್ರಸನ್ನ ಪೂಜಾ ಸಪರಿವಾರ ಸಹಿತ ವಾಸುಕಿ ನಾಗರಾಜ ಸುಬ್ರಹ್ಮಣ್ಯ ಸಂಕರ್ಷಮುಪಿ ಪರಮಾತ್ಮ ಪ್ರಿಯತ ಪಂಚದಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ನಾರಾಯಣಾಯ ನಮಃ. ಅನಂತನಾಗಸ್ತ್ರ